ಚಂಡೀಗಢದಲ್ಲಿ ಸಿಪಿಐ ಪಕ್ಷದ 25ನೇ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ವಯಸ್ಸಾದವರೆಲ್ಲ ಪಕ್ಷವನ್ನ ಯುವಕರ ಕೈಗೆ ಒಪ್ಪಿಸುವಂತೆ ಈ ಸಮಾವೇಶದಲ್ಲಿ ಕೂಗು ಎಬ್ಬಿಸಲಾಯಿತು. ವಯಸ್ಸಾದವರು ಪಕ್ಷವನ್ನು ನಿರ್ವಹಿಸಲು ತಾವೇ ಸರಿ ಎಂಬ ಮನೋಭಾವವನ್ನು ಬಿಟ್ಟಿಲ್ಲ. ಹೆಣ್ಣು ಮಕ್ಕಳನ್ನು ಪಕ್ಷದ ಮುಖ್ಯ ಹುದ್ದೆಗಳಲ್ಲಿ ಕೂರಿಸಲು ಕೂಡ ವಯಸ್ಸಾದ ಹಿರಿಯರು ತಯಾರಾಗಿಲ್ಲ. ಕೂಡಲೇ ಪಕ್ಷವನ್ನು ಯುವ ಸಮುದಾಯದ ಕೈಗೆ ಕೊಡಬೇಕು. ಪಕ್ಷದಿಂದ ಟಿಕೆಟ್ ನೀಡಿಕೆವರೆಗೆ 33% ಮಹಿಳೆಯರಿಗೆ ಸಿಗುವಂತೆ ಮಾಡಬೇಕು ಎಂಬ ಒಟ್ಟಾರೆ ಅಭಿಪ್ರಾಯ ಮೂಡಿಬಂದಿತ್ತು. ಪಂಜಾಬ್ ಹರಿಯಾಣಗಳ ರಾಜಧಾನಿ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢದಲ್ಲಿ ಸಿಪಿಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ 25ನೇ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ಆರಂಭದಿಂದಲೇ ಯುವಕರಿಗೆ ಪಕ್ಷ ಬಿಡಿ ಎಂಬ ಕೂಗನ್ನು ಹೆಚ್ಚಿನವರು ಎಬ್ಬಿಸಿದ್ದಾರೆ. ಪಕ್ಷ ವಿಶ್ವಾಸಿ ಎಂಬ ಒಂದೇ ಅಂಶದ ಮೇಲೆ ಪಕ್ಷದ ಹುದ್ದೆ ಯಾರಿಗೂ ಕೊಡಬಾರದು. ಈ ನಿಟ್ಟಿನಲ್ಲಿ ನಿರ್ಣಯಗಳನ್ನು ತಯಾರಿಸಲಾಗಿದೆ, ಅಂಗೀಕಾರ ಕಂಡಿತು ಎಂದು ಹೇಳಲಾಗಿದೆ.